ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಪರಿಚಯಿಸಿ ಗುರುತಿಸುವಂತಹ ಒಂದು ವೇದಿಕೆ. ಈ ವಾರ ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲೂರಿನ ಒಬ್ಬ ಪ್ರತಿಭೆ, ಏನು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡ್ತಿರುವಂತಹ ಪ್ರತಿಭೆ. ಅಷ್ಟೇ ಅಲ್ಲದೆ ಒಂದು ಉತ್ತಮ ಕಂಠವನ್ನು ಹೊಂದಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ರಂಜಿತಾ ಎಲ್ಲೂರವರೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಮೋ ನಮಃ ನಮಃ ನಮಃ. ನಿಮ್ಮ ಏನೋ ಒಂದು ಹೆಸರೇ ಒಂಥರ ಕ್ಯಾಚಿ. ಯಾಕಂತ ಹೇಳಿದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಮಾಡ್ತಿರುವಂತಹ ಸಾಧನೆ ಏನಿದೆ ಅದು ತುಂಬ ಏನು ಹೆಸರು ಮಾಡಿರುವಂಥದ್ದು. ಸೊ ನಮಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಆಸೆ ಇದೆ. ಸೊ ಏನಂತ ಹೇಳಿದರೆ, ನಿಮ್ಮ ಬಾಲ್ಯದಿಂದ ಶುರು ಮಾಡಿಕೊಂಡು ಹೇಗೆ ನಿಮಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಈ ಥರ ಒಂದು ಸಾಧನೆ ಮಾಡಬೇಕೆನ್ನುವಂಥದ್ದು ಒಂದು ಇಚ್ಛೆ ಬಂತು, ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನೀವು. ಸಾಧನೆ ಮಾಡುವ ಇಚ್ಛೆ ನನಗಿರಲಿಲ್ಲ. ಯಾಕಂದರೆ ನಾನು ಯಕ್ಷಗಾನ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು when I was of 3 years. ಸೊ ನನಗೆ ಆಗ ಅಪ್ಪ ಮನೆಗೆ ಬಂದವರ ಹತ್ರ ಎಲ್ಲ ರಂಜಿತ ದಿಂಗಿನ ಕೆಡತಕ ಮಾಡಿ ತೋರಿಸು ಹೇಳುವಾಗ ಅದೇ ಒಂದು ಖುಷಿ. ಮತ್ತೆ ಎಲ್ರು ಚಪ್ಪಾಳೆ ಬಡಿಯುವಾಗ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮೊದಲ ಗುರುಗಳು ಅಪ್ಪನೇ, ಎಲ್ಲೂರು ರಾಮಚಂದ್ರ ಭಟ್ ಅಂತ, ಮತ್ತೆ ನನ್ನ ಅಮ್ಮ ವನಿತಾ ಎಲ್ಲೂರು ಅಂತ. ಬಾಲ್ಯದಲ್ಲಿ ಅದೇ 3 ವರ್ಷ ಇರುವಾಗ ನಾನು ಮೊದಲನೇ ವೇಷ ಮಾಡಿದ್ದು ಗುರುವಾಯೂರಲ್ಲಿ ಲೀಲೆಯ ಕೃಷ್ಣ, ಅಂದ್ರೆ ಬಾಲಲೀಲೆಯ ಕೃಷ್ಣ, ಪೂತನಿ ಸಂಹಾರದ ಕೃಷ್ಣ ಟು ಬಿ ಪ್ರಿಸೈಸ್. ಅಲ್ಲಿಂದ ನನ್ನ ಯಕ್ಷಗಾನ ಕ್ಷೇತ್ರದ ಪಯಣ ಶುರುವಾಯಿತು. ಆಗ ನನಗೆ ತುಂಬಾ ಹೆಜ್ಜೆಗಾರಿಕೆ ಬರ್ತಿರ್ಲಿಲ್ಲ, ಆದ್ರೆ ಯಕ್ಷಗಾನದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು 3 ವರ್ಷ ಇರುವಾಗ ನಾನು ಫಸ್ಟ್ ಯಕ್ಷಗಾನ ವೇಷ ಮಾಡಿದ್ದು ಗುರುವಾಯೂರಲ್ಲಿ. ಆಮೇಲೆ ಕಲಿತಾ 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 ನನ್ನ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಶುರು ಮಾಡಿದೆ. ನನಗೆ ಆಗ ಐ ಡಿಂಟ್ ಹ್ಯಾವ್ ಎನಿ ನಾಲೆಜ್ ದಟ್ ಪೀಪಲ್ ಆರ್ ವಾಚಿಂಗ್ ಮೀ ಆ್ಯಂಡ್ ಆಲ್ ದಟ್. ಮತ್ತು ಸ್ಕೂಲಲ್ಲಿ ಮಾಡಿದ ಮೇಲೆ ಹೀಗೆ ನನ್ನ ಅಪ್ಪ ನನಗೆ ಕಲಿಸುವಾಗ ನೆರೆಕೆರೆಯ ಮಕ್ಕಳೆಲ್ಲ ನಾವು ಕಲಿತೇವೆ ಅಂತ ಬಂದರು. ಎಲ್ರಿಗೂ ಕಲಿಸ್ತಾ ಒಂದು ತಂಡ ಆಯಿತು. ಕದ್ರಿ ದೇವಸ್ಥಾನದ ಹಿಂಭಾಗದಲ್ಲೇ ಇರೋದು ನಾವು. ಹಾಗೆ ಅಲ್ಲಿ ಬಾಲ ಯಕ್ಷಗೂಟ ಅಂತ ನಾವು ಟೀಮೇ ಶುರು ಮಾಡಿದ್ವಿ. ಮತ್ತೆ ಆ ಟೀಮನ್ನು ಹಿಡ್ಕೊಂಡು ತುಂಬಾ ಶೋಸ್ ಕೊಡ್ತಾ ಇದ್ವಿ. ಮೋಸ್ಟ್ ಆಫ್ ದೆಮ್ ನನ್ನ ನೇಬರ್ಸ್, ಕ್ಲಾಸ್ಮೇಟ್ಸ್ ಅವರೇ ಇದ್ದದ್ದು. ನಾನೇನು ಯಕ್ಷಗಾನಕ್ಕೆ ಕೊಟ್ಟಿದ್ದೇನೆ ಹೇಳೋದಕ್ಕಿಂತ ಯಕ್ಷಗಾನ ನನಗೆ ತುಂಬಾ ಕೊಟ್ಟಿದೆ. ಬಹಳಷ್ಟು ಮೆಮೊರೀಸ್ ಮತ್ತೆ ನಾಲೆಜ್. ಹಾಗೆ ನಾನು ಹೇಗೆ ಬೆಳೀತಾ ಹೋದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಐ ಯೂಸ್ ಟು ಎಂಜಾಯ್ ದಿ ಪ್ರಾಸೆಸ್. ನನಗೆ ಯಾವ ರಿಸಲ್ಟ್ಸ್ ಆಸೆಯಲ್ಲಿ ಇರಲಿಲ್ಲ ನಾನು. ಹಾಗೆ ಮತ್ತೆ ನನ್ನ ಅಮ್ಮನೂ ಯಕ್ಷಗಾನ ಕಲ್ತ್ಲು. ಹಾಗೆ ನಾವು 4 ಜನರು ಯಕ್ಷಗಾನದಲ್ಲಿ ವೇಷ ಮಾಡ್ತೇವೆ. ವೆರಿ ನೈಸ್. ಓಕೆ, ಇಡೀ ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಯಕ್ಷಗಾನ ಎನ್ನುವಂಥದ್ದು. ವೆರಿ ನೈಸ್, ಖುಷಿ ಆಗುತ್ತೆ ತುಂಬಾ. ನೀವು ಮಾಡಿದಂತಹ ಒಂದು ಧೂಮ್ರಾಕ್ಷ ಎನ್ನುವಂತಹ ಒಂದು ಪಾತ್ರದಲ್ಲಿ ಅದು ತುಂಬಾ ಹೆಸರು ಪಡ್ಕೊಂಡಿತ್ತು. ಹೇಗಿತ್ತು ಇದೊಂದು ಮೂಮೆಂಟ್? ಅದು ಯಕ್ಷಾಭಿಮಾನಿ ಬಳಗ ಸುರತ್ಕಲ್ ಇವರ
ನೆರವಿನಲ್ಲಿ ಆದಂತಹ ಯಕ್ಷಗಾನ. ಧೂಮ್ರಾಕ್ಷ ಮಾಡ್ತೀರಾ ಕೇಳುವಾಗ ನಾನು ಹೇಳಿದೆ. ನನಗೆ ಆ ವೇಷ ಮಾಡಿ ಗೊತ್ತಿರಲಿಲ್ಲ. ಮೋಸ್ಟ್ ಆಫ್ ದ ವೇಷ ಹಾಗೆ. ಅಲ್ಲಿ ವೇಷ ಮಾಡಿ ಆಸ್ ಯೂಶುವಲ್ ವೇಷ ಮಾಡಿದ ಮೇಲೆ ಸ್ಟೇಜಿಂದ ಹೊರಗೆ ಬರುವಾಗ ಚೌಕಿ ವಾಸ್ ಕ್ರೌಡೆಡ್. ನಿಮ್ಮ ಹೆಸರೇನು, ಎವ್ರಿಬಡಿ ಸ್ಟಾರ್ಟೆಡ್ ಯುನೋ, ನೀವು ಎಲ್ಲಿಂದ, ನಿಮ್ಮ ಹೆಸರೇನು, ಆಲ್ರೆಡಿ ಗೊತ್ತಿತ್ತು ಆಗ. ಐ ವಾಸ್ ಕ್ವೈಟ್ ಫೇಮಸ್. ಆದರೆ ಅದಾದ್ಮೇಲೆ ದಟ್ ವಿಡಿಯೋ ಸ್ಟಾರ್ಟೆಡ್ ಗೆಟಿಂಗ್ ವೈರಲ್ ಆನ್ ಇಂಟರ್ನೆಟ್ ಆ್ಯಂಡ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್. ಆಮೇಲೆ ಕೊರೋನಾ ಬಂತು. ಮತ್ತು ಅದು ಒಂದು ಏನು ಪಾತ್ರ ದಟ್ ಐ ಗಾಟ್ ಫೇಮಸ್. ಆ್ಯಂಡ್ ಬಿಫೋರ್ ದ್ಯಾಟ್ ಲಂಡನ್ ಯಕ್ಷಗಾನ ಕಾಂಪಿಟೇಷನ್ ಅಂತ ಒಂದು ಕಾಂಪಿಟೇಷನ್ ಆಯಿತು. ಆಗ ನನಗೆ 14 ವರ್ಷ ಅಷ್ಟೆ. ಅದರಲ್ಲಿ ಅದು ತುಂಬ ದೊಡ್ಡ ಪ್ರಾಜೆಕ್ಟ್. ಅದರಲ್ಲಿ ನಾನು ಜಾಂಬವಂತ ಮಾಡಿ, ಆ್ಯಕ್ಚುಲಿ ನನಗೆ ಪುಷ್ ಕೊಟ್ಟದ್ದು ನನ್ನ ಯಕ್ಷಗಾನ ಕ್ಯಾರಿಯರ್ಗೆ ಒಂದು ಪುಷ್ ಅಂತ ಹೇಳ್ಬೋದು. ದ್ಯಾಟ್ ಈಸ್ ಬಿಕಾಸ್ ಆಫ್ ಯಕ್ಷಗಾನ, ಲಂಡನ್ ಯಕ್ಷಗಾನ ಕಾಂಪಿಟೇಷನ್. ಅಲ್ಲಿ ಸೂರ್ಯಕುಮಾರ್, ಗೋವಿಂದ ಭಟ್ರು, ಅಶೋಕ್ ಭಟ್ ಉಜಿರೆ ಇವರೆಲ್ಲ ಪರಿಚಯ ಆದರು. ಅವರು ಜಡ್ಜ್ ಆಗಿದ್ರು. ಅವರು ನನ್ನ ವೇಷ ಆಗಿ ಚೌಕಿಗೆ ಬಂದು ದೇ ಸ್ಪೋಕ್ ಟು ಮೀ. ಆಮೇಲೆ ಅಶೋಕ್ ಭಟ್ರು ತುಂಬ ನನಗೆ ಎನ್ಕರೇಜ್ ಮಾಡಿದರು. ನಿನಗೆ ಪೊಟೆನ್ಷಿಯಲ್ ಇದೆ, ನೀನು ಇನ್ನೂ ವೇಷ ಮಾಡಬೇಕು ಅಂತ. ಮತ್ತು ಉಜಿರೆಯಲ್ಲಿ ಒಂದು ಸಪ್ತಾಹ ಮಾಡಿಸಿದ್ರು. ಅದರಲ್ಲಿ ಮೇನ್ ಹೈಲೈಟ್ ವಾಸ್ ಗೋವಿಂದಜ್ಜ, ಪುತ್ತಿಗೆ ರಘುರಾಮ ಹೊಳ್ಳರು ಮತ್ತು ನಾನು. 7 ದಿನ 7 ವೆರೈಟಿಯ ವೇಷ ಮಾಡಿದೆ. ಅದರಿಂದ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿತು. ಇಟ್ ವಾಸ್ ಲೈಕ್ ಎವ್ರಿ ಡೇ ಇಸ್ ಟು ಗೋ ಆ್ಯಂಡ್ ಯುನೋ ಪ್ಲೇ ಅ ರೋಲ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್. ಹಾಗೆ ಗೋವಿಂದಜ್ಜ ತುಂಬ ಕಲಿಸಿದ್ರು ರಂಗದ ನಡೆ ಮತ್ತು ಹೇಗಿರಬೇಕು ಆ್ಯಂಡ್ ಆಲ್ ದ್ಯಾಟ್. ಹೈಯರ್ ಸ್ಟಡೀಸ್ ಅಂತ ಹೇಳ್ಬೋದು ಯಕ್ಷಗಾನದಲ್ಲಿ. ನಾವು ರಂಜಿತಾ ಎಲ್ಲೂರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಈ ಸಂದರ್ಭದಲ್ಲಿ ಅವರೊಂದು ಮಾಡಿದಂತಹ, ಅಂದರೆ ಕೇವಲ ಯುವತನದ ಪಾತ್ರಗಳನ್ನು ಮಾಡುವಂತಹ ಒಬ್ಬ ಪ್ರತಿಭೆ, ಅದು ಗಂಡು ಕಲೆಯಲ್ಲಿ ಯುವತನದ ಪಾತ್ರಗಳನ್ನು ಮಾಡಲಿಕ್ಕೆ ಒಬ್ಬ ಹೆಣ್ಣು ಮಗಳಾಗಿ ಇವತ್ತು ಹೆಸರು ಪಡ್ಕೊಂಡಿದ್ದಾರೆ. ಸೊ ಅವರ ಹತ್ರ ಕೇಳೋಣ, ಯುವತನದ ಪಾತ್ರಗಳಲ್ಲಿ ನೀವು ತುಂಬ ಹೆಸರು ಮಾಡಿರುವಂಥದ್ದು. ಸೊ ಹೇಗೆ ಅದನ್ನೇ ಚೂಸ್ ಮಾಡಿದ್ರಿ, ಪರ್ಟಿಕ್ಯುಲರ್ಲಿ ಯುವತನದ ಪುಂಡು ವೇಷಗಳನ್ನು ಮಾಡುವಂಥದ್ದು? ಸೊ ಹೌ ಯು ವಿಲ್ ಫೀಲ್? ಆಕ್ಚುಲಿ ನಾನು ಚೂಸ್ ಮಾಡಲಿಲ್ಲ. ನನ್ನ ಅಪ್ಪ ಹೇಳಿದ ವೇಷಗಳನ್ನು ನಾನು ಮಾಡಬೇಕಷ್ಟೆ. ಆದರೆ ದೇರ್ ವಾಸ್ ಅ ಚಾಲೆಂಜ್ ದಟ್ ನಾನು ಮಾಡಬೇಕು. ನಾನು ಆ ವೇಷಕ್ಕೆ ಸರಿಯಾದ ಜಸ್ಟಿಸನ್ನು ಕೊಡಬೇಕು ಎಂಬುದೇ ನನ್ನ ಒಂದು ಆಸೆ. ಅಂದರೆ ಈಗ ಅಭಿಮನ್ಯು ಮಾಡಿದ ಹಾಗೆ ಸುಧನ್ವ ಅಲ್ಲ, ಸುಧನ್ವ ಮಾಡಿದ ಹಾಗೆ ಬಬ್ರುವಾಹನ ಅಲ್ಲ. ದೇ ಆಲ್ ಲುಕ್ ದ ಸೇಮ್, ಬಟ್ ಅದರಲ್ಲೇ ತುಂಬ ಮೈನ್ಯೂಟ್ ಡಿಫ್ರೆನ್ಸಸ್ ಇರ್ತದೆ, ವಿಚ್ ಆ್ಯಕ್ಚುಲಿ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಸೊ ನಾನು ಬಾಲ್ಯದಿಂದಲೇ ನಾನು ಕದ್ರಿ ದೇವಸ್ಥಾನದ ಅಂಗಳದಲ್ಲೇ ಇರೋದು ಮನೆ. ಸೊ ಅಲ್ಲಿ ಬಾಲ್ಯದಿಂದಲೇ ತುಂಬ ಯಕ್ಷಗಾನ ಮೇಳಗಳ ಆಟ ಆಗ್ತಿತ್ತು. ರಾತ್ರಿ 8 ಗಂಟೆಗೆ ಹೋಗಿ ಪೂರ್ವರಂಗವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದರೆ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಬರೋದು ಮನೆಗೆ. ಹಾಗೆ ಸೊ ದೇವಿ ಮಾತ್ಮೆ ಪದ್ಯ ಎಲ್ಲ ನಿದ್ದೆಯಲ್ಲೂ ಎದ್ದು ಹೇಳ್ತಿದ್ದೆ ನಾನು. ಹಾಗೆ ಯಕ್ಷಗಾನ ನೋಡಿ ನೋಡಿ ಕಲ್ತದ್ದು, ಅಪ್ಪ ಕಲಿಸಿದ್ದು. ಮತ್ತು ನನ್ನ ಟೀಮಲ್ಲಿ ವೇಷ ಮಾಡ್ತಿದ್ದೆ. ಮತ್ತು ಒಂದು ಆಟ ಲೈಕ್ ಅತಿಥಿ ಕಲಾವಿದರಾಗಿ ನನ್ನನ್ನು ಕರೆದ್ರು. ಯಾವಾಗ ನಾನು 4th ಸ್ಟ್ಯಾಂಡರ್ಡಲ್ಲಿ 4th ಇರಬೇಕಾದ್ರೆ ಸುಮಂಗಲ ರತ್ನಾಕರ್ ಅಂತ ಅವರು ಭರತನಾಟ್ಯ ವಿದುಷಿ ಮಂಗಳೂರಲ್ಲಿ, ಅವರು ಹೆಣ್ಣು ಮಕ್ಕಳದ್ದೇ ಸಂಪೂರ್ಣ ದೇವಿ ಮಾತ್ಮೆ ಮಾಡಬೇಕು, ಅದಕ್ಕೆ ಯಕ್ಷ ಮಾಡಲಿಕ್ಕೆ ಬರ್ತೀರಾ, ನಮ್ಮ ಮಗಳನ್ನು ಕಳಿಸಿ ಕೊಡ್ತೀರಾ ಹೇಳುವಾಗ ಅಪ್ಪ ಆಯಿತು ಹೇಳಿದರು. ಅಲ್ಲಿಂದ ನನ್ನನ್ನು ಮತ್ತೆ ಎಲ್ಲರೂ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಲ್ಲಿ ಯಕ್ಷ ಮಾಡಿ ಮತ್ತೆ ಬಹಳಷ್ಟು ಯಕ್ಷ ಮಾಡಿದೆ ನಾನು. ಎಲ್ಲರೂ ರಂಜಿತಾ ಯಕ್ಷ ಮಾಡಲಿಕ್ಕೆ ಬರಲಿ. ಯಕ್ಷ ಒಂದು ಬ್ರ್ಯಾಂಡ್ ಆಯಿತು. ಹಾಗೆ ಜಾಂಬವಂತನೂ ಒಂದು ಬ್ರ್ಯಾಂಡ್ ಆಯಿತು. ಹಾಗೆ ತುಂಬ ವೇಷಗಳನ್ನು ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೇನೆ.
ನಾವು ಯಾವಾಗಲೂ ಇಷ್ಟಪಟ್ಟು ಮಾಡಿದರೆ ಅದು ಇಟ್ ವಿಲ್ ಡೆಫಿನೆಟ್ಲಿ ಶೋ ರಿಸಲ್ಟ್ಸ್ ಇಸ್ ವಾಟ್ ಐ ಬಿಲೀವ್ ಇನ್. ಯಾವುದು ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಐ ಆಲ್ವೇಸ್ ಎಂಜಾಯ್ ಇಟ್. ಸೊ ಓಕೆ, ನೀವು ಹೇಳ್ತಾ ಇದ್ರಿ ಈ ಸುಧನ್ವ ಆಗಿರ್ಬೋದು ಅಥವಾ ಮತ್ತೊಂದು ಕ್ಯಾರೆಕ್ಟರ್ಸ್. ಸೊ ಹೌ ಯು ವಿಲ್ ಕೋಪ್ ಅಪ್, ಬಿಕಾಸ್ ಒಂದೊಂದು ಕ್ಯಾರೆಕ್ಟರ್ಲು ಒಂದೊಂದು ಭಾವನೆಗಳಿರ್ತವೆ. ಸೊ ಹೌ ಯು ವಿಲ್ ಕೋಪ್ ಅಪ್? there's nothing to cope actually. What I believe in is ನಾನು ಸುಧನ್ವನ ಪಾತ್ರ ಮಾಡಿದರೆ ನಾನೇ ಸುಧನ್ವ ಅಂತ ಎನ್ಕೊಂಡು ಅದೇ ಮತ್ತೆ ಕತೆ ಹೇಗೆ ಹೋಗ್ತದೆ, ಅವನ ಕ್ಯಾರೆಕ್ಟರ್ ಏನು, ಹೌ ವಾಸ್ ಹಿ ಥ್ರೂ ಔಟ್ ಹಿಸ್ ಲೈಫ್, ಅದನ್ನೆಲ್ಲ ನಾವು ಸ್ಟಡಿ ಮಾಡಿದಾಗ ನಮಗೊಂದು ಐಡಿಯಾ ಬರ್ತದೆ. ಓಕೆ, ನಾನು ಹೀಗಿರಬೇಕು ಅಂದರೆ ನನಗೆ ರಂಜಿತಾ ಎಲ್ಲೂರಾಗಿ ನಾನು ನನ್ನ ಲೈಫಲ್ಲಿ ಹೇಗಿದ್ದೇನೆ, ಸೊ ಸುಧನ್ವನು ಹಾಗೆ. ಸುಧನ್ವ ಶುಡ್ ನಾಟ್ ಬಿ ರಂಜಿತಾ ಎಲ್ಲೂರ್ ಹಾಗೆ. ಸೊ ಸುಧನ್ವ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಭಿಮನ್ಯು ಕ್ಯಾರೆಕ್ಟರಿಸ್ಟಿಕ್ಸ್, ಅಭಿಮನ್ಯುನ ಏಜ್ ಏನು, ಸುಧನ್ವನ ಏಜ್ ಏನು, ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ಯಕ್ಷಗಾನ ಮಾಡಿದಾಗ, ವೇಷ ಮಾಡಿದಾಗ ಇಟ್ ವಿಲ್ ಬಿ ಈಸಿ. ನೀವು ಘಟಾನುಘಟಿಗಳ ಜೊತೆ ಕೂಡ ಯಕ್ಷ ಪಾರ್ಟ್ ಮಾಡಿರುವಂಥವರು, ಎಸ್ಪೆಷಲಿ ಯುವತನದ ಪಾರ್ಟ್ಗಳನ್ನು. ಸೊ ಆ ಟೈಮ್ಗಳು ಹೇಗಿರ್ತವೆ? ನೀವು ಆ ಟೈಮ್ ಅದೇ ನನಗೆ ಆ್ಯಕ್ಚುಲಿ ಎಸ್ಕಲೇಟ್ ಆದದ್ದು ಅಂದರೆ ನನ್ನ ಟೀಮಿಂದ ಯಕ್ಷಗಾನದ ಲೆಜೆಂಡ್ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಗೋವಿಂದ ಭಟ್ ಅವರೊಟ್ಟಿಗೆ ನಾನು ವೇಷ ನನಗೆ 15 ವರ್ಷ ಇರುವಾಗ ನಾನು ಮಾಡಿದ್ದು. ಆಗ ತುಂಬ ಹೆದರ್ತಿದ್ದೆ ನಾನು, ಅಂದರೆ ಹೇಗಾಗ್ತದೋ, ಎಲ್ಲಿ ಬಾಯ್ತಾರೋ, ಎಲ್ಲಿ ತಪ್ತದೋ, ಏನು ಮಾತಾಡ್ತೇನೋ. ಬಟ್ ಥಿಂಗ್ಸ್ ಡಿಡ್ ನಾಟ್ ಗೋ ಲೈಕ್ ಹೌ ಐ ಥಾಟ್. ಹಿ ವಾಸ್ ವೆರಿ ಫ್ರೆಂಡ್ಲಿ. ಇವತ್ತು ನನ್ನನ್ನು ಪುಳ್ಳಿ ಕರೀತಾರೆ, ಬಿಕಾಸ್ ಅವರಿಗೆ ಅಷ್ಟು ಪ್ರೀತಿ ನನ್ನ ಮೇಲೆ. ಅದೇ ಲೈಕ್ ಫಸ್ಟ್ ದಿನ ದೇವಿ, ಮತ್ತೆ ಇಂದ್ರಜಿತು, ಮನ್ಮಥ, ಹಾಗೆ ಅಭಿಮನ್ಯು, ಹಾಗೆ ಡಿಫ್ರೆಂಟ್ ರೋಲ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿದ್ದು. ಹಾಗೆ ಗೋವಿಂದಜ್ಜ ಮತ್ತು ಸುಮಾರು ಯಕ್ಷಗಾನ ಕಲಾವಿದರೊಟ್ಟಿಗೆ ವೇಷ ಮಾಡುವಂತಹ ಅವಕಾಶ ನನಗೆ ದೊರಕಿತು, ವಿಚ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್. ನನ್ನ ಅಪ್ಪ ಉಜಿರೆಗೆ ಅಶೋಕ್ ಭಟ್ರು, ಗೋವಿಂದಜ್ಜ ಹಿಮ್ಸೆಲ್ಫ್, ಆ್ಯಂಡ್ ನನ್ನ ಟೀಮಿನ ಭಾಗವತರು ದಯಾನಂದ್ ಕೋಡಿಕಲ್ ಅಂತ, ಮತ್ತು ನನ್ನ ಸಂಗೀತ ಗುರುಗಳು ಮತ್ತು ಚಂಡವಾದಕರು ಕೃಷ್ಣರಾಜ್ ನಂದಳಿಕೆ ಅಂತ. ಇವರೆಲ್ಲರೂ ಥ್ರೂ ಔಟ್ ಇದ್ದಾರೆ ನನ್ನ ಜರ್ನಿಯಲ್ಲಿ. ಈಗಲೂ ನನಗೆ ರೈಟ್ ಫ್ರಮ್ 4th ಸ್ಟ್ಯಾಂಡರ್ಡ್ ಈಗ ಸಹ ಅವರೇ ಬರುವುದು ನಮ್ಮ ಟೀಮಿಗೆ, ಭಾಗವತಿಗೆ ಆಗಲಿ ಚಂಡೆವಾದನಕ್ಕೆ ಆಗಲಿ. ಸೊ ನಂದಂತ ಏನೂ ಇಲ್ಲ, ಎಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ. ನಿಜ, ನಿಮ್ಮ ಮಾತುಗಳೇನಿದೆ ಬಹಳ ತೂಕದಾಗಿದೆ. ಬಿಕಾಸ್ ನೀವು ಸ್ಟೇಜ್ ರಂಗ ಪ್ರವೇಶ ಮಾಡಿದ ನಂತರ ಇರುವ ಒಬ್ಬ ಪ್ರತಿಭೆಯೇ ಬೇರೆ, ನಿಮ್ಮನ್ನು ನಾವು ಮುಖತಃ ನೋಡುವ ಪ್ರತಿಭೆಯೇ ಬೇರೆ. ನೀವು ನಿಮ್ಮ ಯಕ್ಷಗಾನದ ಪಾತ್ರಗಳಲ್ಲದೆ ನೀವು ಸಿಂಗರ್ ಕೂಡ ಹೌದು. ಸೊ ನೀವು ಯಾಕೆ ನಿಮಗೆ ಯಕ್ಷಗಾನ ಮೀನ್ಸ್ ಕಾಮನ್, ದ ವಾಯ್ಸ್ ಇಸ್ ಟೋಟಲಿ ಡಿಫ್ರೆಂಟ್, ಬಟ್ ಸಿಂಗಿಂಗ್ ಅಲ್ಲಿ ಬಂದಾಗ ಅದರದ್ದೇ ಬೇರೆ ಇರ್ತದೆ. ಸೊ ಹೇಗೆ ನಿಮ್ಗೆ ಇಷ್ಟ ಆಗ್ತದೆ, ನೀವು ಹೇಗೆ ಸಾಂಗ್ ಅನ್ನು ಹಾಡ್ಲಿಕ್ಕೆ ಸಿಂಗರ್ ಆಗ್ಲಿಕ್ಕೆ ಚೂಸ್ ಮಾಡಿಕೊಂಡ್ರಿ? ಟು ಬಿ ಹಾನೆಸ್ಟ್, ನಂಗೆ ಯಕ್ಷಗಾನದಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಲೈಕ್ ಅದಕ್ಕೆ ಯೂಶ್ವಲಿ ವಾಟ್ ಇಸ್ ಸ್ಟೀರಿಯೋಟೈಪ್ ಏನಂದ್ರೆ, ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳು ವೇಷ ಮಾಡುವಾಗ ಗಂಡು ಮಕ್ಕಳ ವಾಯ್ಸ್ ತರಬೇಕು ಅಂತ. ದಟ್ ಈಸ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಬಟ್ ವಾಟ್ ಐ ಫೀಲ್ ಇಸ್ ಇಟ್ಸ್ ನ್ಯಾಚುರಲ್ ಟು ಬಿ ಪ್ರಕೃತಿ, ಅದು ಹೆಣ್ಣು ಮಕ್ಕಳ ವಾಯ್ಸ್ ಹಾಗೆ ಇರ್ತದೆ. ಸೊ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಡ್ಬೋದು, ಆದರೆ ಪ್ರಕೃತಿಯ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ತುಂಬಾ ಜನ ಹೇಳ್ತಾರೆ ಅವಳು ಬಾಯಿ ಬಿಟ್ರೆ ಮಾತ್ರ ಗೊತ್ತಾಗೋದು ಹೆಣ್ಣು ಅಂತ, ಇಲ್ಲದ್ರೆ ಗೊತ್ತಾಗೋದು. ನಂಗೆ ತುಂಬಾ ಕಮೆಂಟ್ಸ್ ಬರ್ತದೆ, ಬಟ್ ನನಗೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ತೇನೆ. ಆದರೆ ಮೈ ಪಾಯಿಂಟ್ ಇಸ್, ನನಗೆ ಪ್ರಯತ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಗಂಡು ಮಕ್ಕಳ ಹಾಗೆ ವಾಯ್ಸ್ ತರ್ಲಿಕ್ಕೆ. ಯಾಕಂದ್ರೆ ಐ ಆಮ್ ಅ ಗರ್ಲ್, ವೇಷದ ಹಿಂದೆ ಐ ಆಮ್ ಸ್ಟಿಲ್ ಅ ಗರ್ಲ್. ಸೊ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡ್ಬೋದಷ್ಟೆ. ಮತ್ತೆ ಕಮಿಂಗ್ ಟು ಸಿಂಗಿಂಗ್, ನಾನು 1st ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಸಂಗೀತ ಕ್ಲಾಸಸ್ ಐ ಜಾಯಿಂಡ್. ನಂದಳಿಕೆ ಕೃಷ್ಣರಾಜ್ ಭಟ್ ಅಂತ ನನ್ನ ಸಂಗೀತ ಗುರುಗಳು.
ಜೂನಿಯರ್ ಆಗಿ ಸೀನಿಯರ್ ಆಗಿ ಈಗ ವಿದ್ವತ್ ಮಾಡ್ತಿದ್ದೇನೆ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅದು ಅಷ್ಟೇ, ಐ ರಿಯಲಿ ಡಿಡ್ ನಾಟ್ ಥಿಂಕ್ ದಟ್ ನಾನು ಇಷ್ಟು ಸಾಧನೆ ಮಾಡ್ಬೋದು ಈ ಮಟ್ಟದಲ್ಲಿ. ಇಟ್ ಜಸ್ಟ್ ವೆಂಟ್ ವಿತ್ ಫ್ಲೋ ಇಸ್ ಆಲ್ ಐ ಕ್ಯಾನ್ ಸೇ. ಓಕೆ. ಅದರ ನಡುವೆ ಏನಂತ ಹೇಳಿದ್ರೆ ನಿಮಗೆ ಹಲವಾರು ನೀವು ಹಾಡಿದಂಥ ಒಂದು ಪದ್ಯಕ್ಕೆ ಹಲವಾರು ನಟನಟಿಯರು ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು ಕಮೆಂಟ್ ಮಾಡಿದ್ದಾರೆ. ಯಾವ ಸಾಂಗ್ಸಿಗೆ ತುಂಬ ಇಷ್ಟಪಟ್ಟಿದ್ದಾರೆ, ಯಾವುದಕ್ಕೆಲ್ಲ ಕಮೆಂಟ್ ಮಾಡಿದರು, ಯಾರೆಲ್ಲ ಕಮೆಂಟ್ ಮಾಡಿದರು? ಟು ಬಿ ಆನೆಸ್ಟ್, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪದ್ಯ ಹಾಕುವಷ್ಟು. ಬಟ್ ಒನ್ ಡೇ ಐ ಜಸ್ಟ್ ರ್ಯಾಂಡಮ್ಲಿ ಸ್ಯಾಟ್ ಎಟ್ ಹೋಮ್, ರೆಕಾರ್ಡ್ ಮಾಡಿದೆ ನನ್ನ ಪದ್ಯ ಆ್ಯಂಡ್ ಹಾಕಿಬಿಟ್ಟೆ ಇನ್ಸ್ಟಾಗ್ರಾಮಲ್ಲಿ. ಮಾದೇವ ಸಾಂಗ್ ಅನನ್ಯ ಭಟ್ ಅವರು ಹಾಡಿದ್ದು. ಇಟ್ಸ್ ಅ ಫೋಕ್ ಸಾಂಗ್, ಬಟ್ ಬಿಕಾಸ್ ಆಫ್ ಹರ್ ಅದು ಫೇಮಸ್ ಆಯಿತು. ನಂಗೆ ಅದು ಪದ್ಯ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ನನಗೆ ಫೋಕ್ ಸಾಂಗ್ಸ್ ತುಂಬ ಇಷ್ಟ, ಅಂದರೆ ಥಿಕ್ ವಾಯ್ಸಲ್ಲಿ ಹಾಡೋದು, ನಿಮ್ಮ ವಾಯ್ಸಿಗೆ ಅದು ಸೂಟ್ ಆಗ್ತದೆ ಅಂತ. ಓಕೆ. ಸೊ ಐ ಅಪ್ಲೋಡೆಡ್ ಇಟ್. ಮತ್ತೆ ರಘು ದೀಕ್ಷಿತ್ ಸರ್ ಕಮೆಂಟೆಡ್ and Ananya Bhatt herself commented, so which was very unexpected. Okay. Then the first song that I uploaded and I got such a good what is that response. Yes. So I was very happy because ನಾನು ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರಲಿಲ್ಲ. ಮತ್ತು ರಘು ದೀಕ್ಷಿತ್ ಸರ್ ತುಂಬ ಎನ್ಕರೇಜ್ ಮಾಡಿದರು ನನಗೆ. ಬ್ಯಾಂಗ್ಳೂರು ಬಂದಾಗ ಬನ್ನಿ, ಆಮೇಲೆ there was issues, corona bantu and all that, lockdown and all that, so I couldn't follow, but I'm really glad that they actually nurture young artists. ನಾನು ಮಂಗಳೂರು ಯಾವುದೋ ಒಂದು ಲೋಕಲ್ ಪ್ಲೇಸಲ್ಲಿ ಹಾಡಿದ್ದು ಬೆಂಗಳೂರವರಿಗೆ ಕೇಳ್ತದೆ, ಇಂಟರ್ನ್ಯಾಷನಲಿ ಕೇಳ್ತದೆ ಅಂದರೆ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಶೋಕೇಸ್ ಯೋರ್ ಟ್ಯಾಲೆಂಟ್. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ. ನಿಮ್ಮ ಈ ಧೂಮ್ರಾಕ್ಷ ಎನ್ನುವಂಥ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ತುಂಬ ಹೆಸರು ಪಡ್ಕೊಂಡಿತ್ತು. ಸೊ ಯಾರು ಈ ಒಂದು ಇದನ್ನು ಅಪ್ಲೋಡ್ ಮಾಡಿದ್ರು, ಯಾವ ರೀತಿ ಆಯಿತು, ಹೌ ವಾಸ್ ದ ಜರ್ನಿ ಬಿಹೈಂಡ್ ದಿಸ್ ಧೂಮ್ರಾಕ್ಷ? ಧೂಮ್ರಾಕ್ಷನ ಬಗ್ಗೆ ಹೇಳುವುದಾದರೆ ಅದು ಒಂದು 5 ಮಿನಿಟ್ಸಲ್ಲಿ ಬಂದು ಹೋಗುವಂಥ ಒಂದು ಬೆಂಕಿ ಹಾಗೆ ಬಂದು ಹೋಗುವಂಥ ಪಾತ್ರ. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇಲ್ಲ ಎಲ್ಲಿಯೂ. ಬಟ್ ನನಗೆ ಸ್ಟೇಜಲ್ಲಿ ಪ್ರಸಾದ್ ಬಲಿಪರು 6 to 7 ಪದ್ಯ ಬ್ಯಾಕ್ ಟು ಬ್ಯಾಕ್ ಕೊಟ್ಟರು. ಬಿಕಾಸ್ ಅವರಿಗೆ ಖುಷಿ ಆಯಿತು, ಅಂದರೆ ಇವಳು ಕುಣಿತಾಳಲ್ಲ, ಕುಣಿಸು ಅಂತ. ಸೊ ವಿದೌಟ್ ಬ್ರೇಕ್ ಐ ವಾಸ್ ಆನ್ ಸ್ಟೇಜ್ ಪರ್ಫಾರ್ಮಿಂಗ್, dancing throughout for like 10 minutes. And so ಎಲ್ಲರೂ ಬಂದು ಚೌಕಿಯಲ್ಲಿ ಅದೇ ಮಾತಾಡೋದು, ನಿಮ್ಗೆ ಇಷ್ಟು ಎನರ್ಜಿ ಎಲ್ಲಿಂದ ಬರ್ತದೆ, ಇಷ್ಟು ಸ್ಟೆಮಿನಾ ಎಲ್ಲಿಂದ, ವಿಚ್ ನನಗೆ ಇವತ್ತಿಗೂ ಐ ಡೋಂಟ್ ಹ್ಯಾವ್ ಆನ್ಸರ್ ಫಾರ್ ದ್ಯಾಟ್. ಇಟ್ಸ್ ಜಸ್ಟ್ ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ ಅಷ್ಟೇ ಹೇಳ್ಬೋದು ಅಷ್ಟೇ. ಮತ್ತು ಹೀಗೊಂದು ವಿಡಿಯೋ ವೈರಲ್ ಆಗ್ತದೆ, ವಿ ಕ್ಯಾನ್ ನೆವರ್ ಪ್ರೆಡಿಕ್ಟ್ ಯಾವುದು ವೈರಲ್ ಆಗ್ತದೆ, ಯಾವುದು ವೈರಲ್ ಆಗೋದಿಲ್ಲ. ಸೊ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎಟ್ ಆಲ್. ವೈರಲ್ ಆಯಿತು, ತುಂಬ ಕಮೆಂಟ್ಸ್ ಬಂತು, ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅದ್ರ ಬಗ್ಗೆ. ನನಗೆ ತುಂಬ ಖುಷಿ ಆಯಿತು. ಹಾಗಂತ ನಂದು ಅಲ್ಲಿಯೇ ನಿಲ್ಬಾರ್ದು ಜರ್ನಿ. ವಿ ಶುಡ್ ಬಿ ಲೈಕ್ ಅ ಫ್ಲೋಯಿಂಗ್ ವಾಟರ್ ಹೇಳ್ತಾರೆ. ಸೊ ನಾನು ಇನ್ನೂ ಸ್ಟಡಿ ಮಾಡ್ತಾ ಹೋದೆ. ಇನ್ನೂ ಯಕ್ಷಗಾನದಲ್ಲಿ ಕಲೀಲಿಕ್ಕೆ ತುಂಬ ಉಂಟು. ನನಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಜಸ್ಟ್ ಒಂದು ಸಾಗರದ ಬಿಂದು ಅಷ್ಟೇ, ನಮ್ಮ ಎದುರು ಸಾಗರವೇ ಉಂಟು. ಸೊ ನನಗೆ ಈಗಲೂ ಅನ್ನಿಸ್ತದೆ ನಾನು ಅಷ್ಟು ಸಾಧನೆ ಮಾಡಲಿಲ್ಲ ಅಂತ. ಆದರೆ ನಮ್ಮಂತಹ ಮಕ್ಕಳನ್ನು ನೀವು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತೀರಾ, ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಟು ಸ್ಪಂದನ TV. ಯು ಆರ್ ಮೋಸ್ಟ್ ವೆಲ್ಕಮ್. ಆ್ಯಂಡ್ ನಿಮ್ಮ ಈ ಸ್ಕೂಲಿಂಗ್ ಎಲ್ಲಿ ಎಲ್ಲ ಆಯಿತು, ಏನು ಮಾಡ್ತಾ ಇದ್ದೀರಿ ಎಟ್ ಪ್ರೆಸೆಂಟ್ ಎನ್ನುವಂಥದ್ದು? ನಾನು 10th ವರೆಗೆ ಚಿನ್ಮಯದಲ್ಲಿ ಕಲಿತೆ, ಬನ್ಸ್ ಹಾಸ್ಟೆಲ್. ಅಲ್ಲಿ ನನ್ನ ಮ್ಯಾಮ್ನವರು ಆಗಲಿ, ಲೆಕ್ಚರರ್ಸ್, ಟೀಚರ್ಸ್ ಆಗಲಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದು ನಮ್ಮನ್ನು. ಆದರೆ ನಮ್ಮದು ಕ್ಯಾಂಪಸ್ ಏನು ದೊಡ್ಡದಿಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ. ವಿ ವರ್ ಲೈಕ್ ಅ ಫ್ಯಾಮಿಲಿ. ಹಾಗೆ ನಮ್ಮ ಸ್ಕೂಲಿಗೆ ಯಾವುದೇ ಒಂದು ಕಾಂಪಿಟೇಷನ್ ಬ್ರೋಷರ್ ಬಂದರೂ ನನ್ನನ್ನೇ ಕಳಿಸಿದ್ರು. ಸಿಂಗಿಂಗು ನಾನೇ,
ಆ್ಯಕ್ಟಿಂಗು ನಾನೇ, ರಂಗೋಲಿಗೂ ನಾನೇ, ಡ್ರಾಯಿಂಗಿಗೂ ನಾನೇ. ಹಾಗೆ ಸಮ್ಟೈಮ್ಸ್ ಬೇರೆ ಆಪ್ಷನ್ ಇರಲಿಲ್ಲ. ಸೊ ಅದರಿಂದಾಗಿ ನನಗೆ ಇನ್ನೂ ಸ್ಕಿಲ್ ಡೆವಲಪ್ಮೆಂಟ್ ಆಯಿತು. ಬಿಕಾಸ್ ಐ ಡಿಂಟ್ ಹ್ಯಾವ್ ಎ ಚಾಯ್ಸ್, ಐ ಹ್ಯಾಡ್ ಟು ಗೋ. ಸೊ ಅದೇ ಓವರ್ ಆಲ್ ಡೆವಲಪ್ಮೆಂಟ್, ಚಿನ್ಮಯ ವಾಸ್ ದ ಬೆಸ್ಟ್ ಸ್ಕೂಲ್ ದಟ್ ಐ ಕ್ಯಾನ್ ಎವರ್ ಆಸ್ಕ್ ಫಾರ್. ಮತ್ತು PU ಶಾರದಾದಲ್ಲಿ ಮಾಡಿದೆ, ಶಾರದಾ PU ಕಾಲೇಜ್ ಕೋಡಿಯಾಲ್ಬೈಲ್. ಅಲ್ಲೂ ಅಷ್ಟೇ ತುಂಬ ಒಳ್ಳೆ ಲೆಕ್ಚರರ್ಸ್, ತುಂಬ ಒಳ್ಳೆ ಕ್ಯಾಂಪಸ್, ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್. ಹಾಗೆ ಆ ಟೈಮಲ್ಲಿ ನಾನು ಡೆಲ್ಲಿ ರಾಷ್ಟ್ರಪತಿ ಭವನ್ ಹೋಗಿದ್ದೆ ಪರ್ಫಾರ್ಮ್ ಮಾಡಲಿಕ್ಕೆ. ಆ್ಯಂಡ್ ದೇ ಈಕ್ವಲಿ ಸಪೋರ್ಟೆಡ್ ಮೀ. ರಾಷ್ಟ್ರಪತಿ ಭವನಲ್ಲಿ ಗೋವಿಂದಜ್ಜನಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕುವಾಗ ಯಕ್ಷಗಾನವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಸ್ ಅ ಟೀಮ್ ವಿ ವೆಂಟ್ ಉಜಿರೆ ಅಶೋಕ್ ಭಟ್ರ ಕೇರ್ ಆಫ್ ಅಲ್ಲಿ. ಆಗ ಅಲ್ಲೂ ರಾಷ್ಟ್ರಪತಿ ಭವನಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಗೋವಿಂದಜ್ಜನ ಜಾಂಬವ ನನ್ನ ಕೃಷ್ಣ. ಆ ಟೈಮಲ್ಲಿ ನನ್ನ ಕಾಲೇಜ್ನವರು ತುಂಬ ಸಪೋರ್ಟ್ ಮಾಡಿದರು, ತುಂಬ ರಜೆ ತೆಗಿಬೇಕಾಯಿತು. ಹಾಗೆ ಥ್ರೂಔಟ್ ಆಲ್ ದಿಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವೇರ್ ವೆರಿ ಸಪೋರ್ಟಿವ್ ಟು ಮೀ ಆ್ಯಂಡ್ ದೇ ಗೇವ್ ದ ಸಪೋರ್ಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಮತ್ತು ಡಿಗ್ರಿ ನಾನು ಮ್ಯಾಪ್ಸ್ ಕಾಲೇಜಲ್ಲಿ ಮಾಡಿದ್ದು. ಅದೀಗ ಡಿಗ್ರಿ ಮುಗೀತು, ಇನ್ನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದೇನೆ. ಓಕೆ, ನಿಮಗೆ ಸುಮಾರು ಅವಾರ್ಡ್ಸ್ ಬಂದಿದೆ, ಈವನ್ ಕಾಲೇಜಸಲ್ಲಿ ಆಗಿರ್ಬೋದು, ಬೆಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಅವಾರ್ಡ್ ಸಿಕ್ಕಿದೆ. ಸೊ ಇದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಅವಾರ್ಡ್ಸ್ ಕಲಾರತ್ನ ಪ್ರಶಸ್ತಿ ಬ್ರಹ್ಮಕುಮಾರೀಸ್ ಯೂನಿವರ್ಸಿಟಿ ಅವರಿಂದ ಸಿಕ್ಕಿತ್ತು ಬಿರುದು. ಆಮೇಲೆ ತುಂಬ ಅವಾರ್ಡ್ಸ್ ಸಿಕ್ಕಿದೆ. ನನಗೆ ನೇಮ್ ಮಾಡಿದರೆ ಎಲ್ಲಿ ಬಿಟ್ಟು ಹೋಗ್ತದೆ ಅಂತ ಹೆದರಿಕೆ ಆಗ್ತದೆ. ಮತ್ತು ನಾನು ಕಾಲೇಜಲ್ಲಿ ಮ್ಯಾಪ್ಸ್ ಸೇರಿದ ಮೇಲೆ ಈ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್, ಮ್ಯಾನೇಜರಿಯಲ್ ಫೆಸ್ಟಿವಲ್ಸ್ ಇರ್ತದೆ, ಅದರಲ್ಲಿ ಐ ಸ್ಟಾರ್ಟೆಡ್ ಟೇಕಿಂಗ್ ಪಾರ್ಟ್. ಆ್ಯಂಡ್ ನನ್ನ ಕಾಲೇಜಲ್ಲಿ ಬೆಸ್ಟ್ ಮ್ಯಾನೇಜರ್ಗೆ ಹೋಗಬೇಕಾದ್ರೆ ರಂಜಿತಾ ಅಂತ ಎವ್ರಿಬಡಿ ಸ್ಟಾರ್ಟೆಡ್ ಸೆಂಡಿಂಗ್ ಮೀ ಓನ್ಲಿ. ಆ್ಯಂಡ್ ಕೆಲವು ಕಡೆ ಬೆಸ್ಟ್ ಮ್ಯಾನೇಜರ್ ವಿನ್ ಆಗಿದ್ದೇನೆ, ಕೆಲವು ಕಡೆ ಕಲ್ತಿದ್ದೇನೆ. ನಿಟ್ಟೆಯಲ್ಲಿ ಐ ವಾಸ್ ಕ್ರೌನ್ ದ ಬೆಸ್ಟ್ ಮ್ಯಾನೇಜರ್. ಮತ್ತು ಕೆನರಾ ಕಾಲೇಜಲ್ಲಿ, ಆಮೇಲೆ ತುಂಬ ಕಡೆಯಲ್ಲಿ. ದ್ಯಾಟ್ ಆಲ್ಸೋ ಹ್ಯಾಸ್ ಮೇಡ್ ಮೀ ಸಮ್ ಒನ್ ಟುಡೇ. ಐ ಮೀನ್ ದ್ಯಾಟ್ ಆಲ್ಸೋ ಹ್ಯಾಸ್ ಅ ರೋಲ್ ಅಂತ ಹೇಳ್ಬೋದು. ಪ್ರಶಸ್ತಿಗಳು ಎಷ್ಟು ಬರ್ತದೆ ಇಂಪಾರ್ಟೆಂಟ್ ಅಲ್ಲ, ಬಟ್ ನನಗೆ ಆಸೆ ಏನಂದರೆ ನಾನು ಇದನ್ನೇ ಉಳಿಸ್ಕೊಂಡು ಹೋಗಬೇಕು. ಯಕ್ಷಗಾನ ಆಗಲಿ, ಸಂಗೀತ ಆಗಲಿ, ಕಲಿಯುವುದಾಗಲಿ, ಅಂದರೆ ಯಾವುದೇ ಕಲೆಯ ಬಗ್ಗೆ ಆರ್ ಎಜುಕೇಷನ್ ಬಗ್ಗೆ ನನಗೆ ಇನ್ನೂ ಕಲಿಬೇಕು, ಇನ್ನೂ ಸಾಧನೆ ಮಾಡಬೇಕು ಅಂತ ತುಂಬ ಆಸೆ. ಓಕೆ, ವೆರಿ ನೈಸ್. ನಿಮ್ಮ ಹತ್ರ ಮಾತಾಡ್ತಾ ನಮಗೆ ಸಮಯ ಕಳೆದದೇ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಯು ಆರ್ ಲೈಕ್ ಬಂಡಲ್ ಆಫ್ ನಾಲೆಜ್ ಇನ್ ಯಕ್ಷಗಾನ ಕ್ಷೇತ್ರ. ಅಷ್ಟೇ ಅಲ್ಲದೆ ಸಾಧನೆಯ ಶಿಖರವನ್ನು ಏರ್ತಾ ಇರುವಂಥ ಒಬ್ಬ ಪ್ರತಿಭೆ ನೀವು. ಸೊ ಈ ಸಂದರ್ಭದಲ್ಲಿ ನಾವೇನಂತ ಹೇಳೋದು, ಈ ಪುಂಡು ವೇಷಗಳನ್ನು ಮಾಡ್ತಾ ಇದ್ದೀರಾ ಇನ್ನೂ ಕೂಡ. ಅದು ಬಿಟ್ಟು ಬೇರೆ ಅದಕ್ಕಿಂತ ಉನ್ನತವಾದ ವೇಷಗಳು ಇದೆ ನಿಮಗೆ ಗೊತ್ತಿಲ್ಲ. ಸೊ ಅದು ಮಾಡಲಿಕ್ಕೆ ಯಾವುದಾದ್ರು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಬೇಕು ಎನ್ನುವಂಥ ಒಂದು ಏನಾದರೂ ಆಸೆ ಇದೆಯಾ ನಿಮಗೆ ಪರ್ಟಿಕ್ಯುಲರ್ಲಿ? ಆಲ್ಮೋಸ್ಟ್ ಎಲ್ಲ ವೇಷ ಮಾಡಿದ್ದೇನೆ ನಾನು. ಪುಂಡು ವೇಷ, ರಾಜವೇಷ, ಮತ್ತೆ ರೀಸೆಂಟ್ಲಿ ಸ್ತ್ರೀ ವೇಷನೂ ಮಾಡಿದೆ. ಹೌದು, ನನಗೆ ತುಂಬ ಫೇವ್ರೆಟ್ ಅಂತ ಯಾವುದು ವೇಷ ಇಲ್ಲ, ಯಾಕಂದರೆ ನಾನು ಎಲ್ಲ ಪಾತ್ರಗಳನ್ನು ಸಮಾನವಾಗಿ ಇಷ್ಟಪಡ್ಕೊಂಡು ಬಂದಿದ್ದೀನಿ. ಆದರೆ ನನಗೆ ಗದಾಯುದ್ಧದ ಕೌರವ ತುಂಬ ಇಷ್ಟ. ಅವನ ಹೆಲ್ಪ್ಲೆಸ್ನೆಸ್, ಆದರೂ ಛಲ ಬಿಡಲಿಲ್ಲ ಅವ. ಲೈಕ್ ನೋ ಮ್ಯಾಟರ್ ಇಡೀ ಭೂಮಿಯ ಅವನ ವಿರುದ್ಧವಾಗಿ ತಿರುಗಿ ಬಿದ್ದರೂ ನಾನು ನನಗಿದ್ದೇನೆ, ದೇವರು ನನ್ನ ಒಟ್ಟಿಗೆ ಇಲ್ಲದಿದ್ರೂ ತೊಂದರೆ ಇಲ್ಲ, ನನಗೆ ನಾನು ಇರುವವರೆಗೆ ನಾನು ತಗ್ಗುವುದಿಲ್ಲ ಎಂಬುದು. ನನಗೆ ಅವನ ಆ ವೇಷದ ಕ್ಯಾರೆಕ್ಟರಿಸ್ಟಿಕ್ ತುಂಬ ಇಷ್ಟ. ಹಿ ಅಫ್ಕೋರ್ಸ್ ಇಸ್ ಅ ವಿಲನ್, ಬಟ್ ಐ ಥಿಂಕ್ ದಟ್ಸ್ ದ ಕಾನ್ಫಿಡೆನ್ಸ್ ವಿ ನೀಡ್ ಇನ್ ಲೈಫ್. ಎಕ್ಸಾಕ್ಟ್ಲಿ.
ಸೊ ಇನ್ ಬಿಟ್ವೀನ್ ನೀವು ಇದ್ರ ಮಧ್ಯೆ ಏನು ಹೇಳ್ತೀರಾ ಅಂದರೆ ಈ ಮುಂಬರುವ ಈ ಯಕ್ಷಗಾನ ಕ್ಷೇತ್ರ, ಯಕ್ಷಗಾನ ಎನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಗಂಡು ಕಲೆ. ಸೊ ಅಂಥ ಸಂದರ್ಭದಲ್ಲಿ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ಒಂದು ಹೆಣ್ಣು ಮಕ್ಕಳಲ್ಲಿ ಕೂಡ ಮೈಗೂಡಿಸಿಕೊಂಡೆ, ಅದು ಮೇನ್ಲಿ ಫ್ಯಾಮಿಲಿಯಿಂದ ಬಂದಿರ್ಬೋದು ಅಥವಾ ಸ್ವ ಇಚ್ಛೆಯಿಂದ. ಸೊ ನಿಮಗೆ ನಿಮ್ಮ ಮನೆಯವರು ಸಪೋರ್ಟಿಂದ ಬಂದದ್ದು, ಸ್ವತಃ ನಿಮ್ಮ ತಂದೆಯವರೇ ಒಬ್ಬ ಹೆಸರಾಂತ ಯಕ್ಷಗಾನ ಕಲಾವಿದರಾಗಿದ್ದುಕೊಂಡು ಅದು ಉಡುಪಿಯಲ್ಲಿ ಹೆಸರು ಮಾಡಿದವರು. ಸೊ ಆ ಒಂದು ಹೆಸರಿನಲ್ಲೇ ಮುಂದೆ ಹೋಗ್ತಾ ಇರುವಂತಹ ಪ್ರತಿಭೆ ನೀವು. ಸೊ ಇಂಥ ಸಂದರ್ಭದಲ್ಲಿ ಆಸ್ ಅ ಗರ್ಲ್, ಆಸ್ ಅ ವಿಮೆನ್ ಆಗಿ ನೀವು ಮುಂಬರುವ ಪೀಳಿಗೆಗೆ ಯಾವ ರೀತಿಯ ಮೆಸೇಜಸ್ ಅನ್ನು ಕೊಡ್ಬೋದು ಈ ಟೈಮ್ನಲ್ಲಿ? ನನ್ನಪ್ಪ ತೆಂಕು ಬಡಗು ಎರಡೂ ತಿಟ್ಟುಗಳ ವೇಷಧಾರಿ. ನನಗೆ ಬಡಗು ಗೊತ್ತಿಲ್ಲ, ಅದರ ತೆಂಕನ್ನು ಆದಷ್ಟು ನನಗೆ ಕಲಿಸಿದ್ದಾರೆ, ವಿಚ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್. ಹಾಗೆ ಯಕ್ಷಗಾನ ಗಂಡುಗಲೆ ಹೌದು, ಇನ್ನು ಅದು ಗಂಡುಗಲೆ, ಅದನ್ನು ಇಟ್ ಹ್ಯಾಸ್ ಗಂಡುಗಲೆ ಹೆಸರಿಗೆ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಜೆಂಡರ್. ಎಸ್, ಗಂಡುಗಲೆ ಅಂದರೆ ರೋಷಾವೇಶ, ಎಸ್, ದಟ್ ಇಸ್ ವಾಟ್ ಇಟ್ ಮೀನ್ಸ್. ನನಗೆ ತುಂಬ ಖುಷಿ ಆಗ್ತದೆ ದಟ್ ಈಗ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಸಿಗ್ತಾ ಉಂಟು, ಮುಂದೆ ಬರ್ತಾ ಇದ್ದಾರೆ. ನಾವು nobody is going to prove that they are better than anyone else or something. ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ. ಹಾಗೆ ನಮ್ಮ ವೇಷದಲ್ಲೂ ತುಂಬ ಬದಲಾವಣೆಗಳು ಇರಬಹುದು. ಹಾಗೆ ನಮ್ಮ ಪಾತ್ರ ನಿರ್ವಹಣೆ ಆಗಲಿ, ನಾವು ಯಾರನ್ನು ಕಂಪೇರ್ ಮಾಡಬೇಕು ಅಂತಿಲ್ಲ, ನಮ್ಮ ಬೆಸ್ಟ್ ನಾವು ಕೊಡ್ಬೇಕಷ್ಟೇ. ದಟ್ ಇಸ್ ವಾಟ್ ಐ ವಾಂಟ್. ಮತ್ತು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದೆ, ದಟ್ ಎಷ್ಟಿದ್ರೂ ಎಂತ ಪರ್ಫಾರ್ಮೆನ್ಸ್ ಬರುವುದಿಲ್ಲ. ಬಟ್ ದ ಪಾಯಿಂಟ್ ಇಸ್, ಬೇಡ, ವಿ ಆರ್ ಗೋನಾ perform like how we can. Yes, it is. We have to perform to express, not impress. Is what I believe in. ಹಾಗೆ ಕಳೆದ 50 ವರ್ಷದಿಂದ ಕಂಪೇರ್ ಮಾಡಿದರೆ ಈಗ ಹೆಣ್ಣು ಮಕ್ಕಳೇ ಜಾಸ್ತಿ ಗಂಡು ಮಕ್ಕಳಿಗಿಂತ. ಆ್ಯಂಡ್ ನನಗೆ ಏನು ಖುಷಿ ಆಗೋದಂದರೆ ಈ ಹೆಣ್ಣು ಮಕ್ಕಳ ಡೆಡಿಕೇಶನ್. ಒಂದು ವೇಷ ಮಾಡಬೇಕಾದ್ರೆ ಅದರ ಪ್ರಸಂಗ ಪುಸ್ತಕದಿಂದ ಹಿಡಿದು ಡೈಲಾಗ್ಸ್ ಮತ್ತು ನಾಟ್ಯ ಎಲ್ಲವನ್ನ ಚೊಕ್ಕವಾಗಿ ಮಾಡ್ತಾರೆ. ಹಾಗೆ ತುಂಬ ಖುಷಿ ಆಗ್ತದೆ ದಟ್ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಮನೆಯಲ್ಲಿ ಸಪೋರ್ಟ್ ಸಿಗ್ತದೆ. ದ್ಯಾಟ್ ಈಸ್ ದ ಟಾಕ್ ವಿ ಕ್ಯಾನ್ ಸೇ. ಯಾಕಂದರೆ ಹೆಣ್ಣು ಮಕ್ಕಳು ಎಷ್ಟೇ ಇಂಟ್ರೆಸ್ಟ್ ಇರಲಿ, ನನ್ನ ಅಮ್ಮನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಯಕ್ಷಗಾನದಲ್ಲಿ. ಆದರೆ ಸಣ್ಣವಳಿರುವಾಗ ಅವಳಿಗೆ ಅಷ್ಟು ಸಪೋರ್ಟ್ ಇಲ್ಲ ಮನೆಯಲ್ಲಿ. ಯಾಕಂದರೆ ಇಟ್ ವಾಸ್ ಲೈಕ್ ಅ ಟಬು ಯಕ್ಷಗಾನದಲ್ಲಿ ವೇಷ ಮಾಡೋದಂದರೆ. ಬಟ್ ಅಮ್ಮ ಮದುವೆ ಆಗಿ ಅಪ್ಪ ಸಪೋರ್ಟ್ ಮಾಡಿದರು. ವೇಷ ನಿಂಗೆ ಇಷ್ಟ ಇದ್ರೆ ಮಾಡು, ನೋಬಡಿ ಈಸ್ ಗೋನಾ ಟೆಲ್ ಎನಿಥಿಂಗ್. ಸೊ ಅಮ್ಮ ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಅಪ್ಪನಂತಹ ಗಂಡು ಮಕ್ಕಳಿದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಖಂಡಿತ ಅಭಿವೃದ್ಧಿ ಆಗ್ತದೆ. ಹಾಗೆ ನನ್ನ ಅಪ್ಪ ಅಮ್ಮ, I think that like the best parents I can ever have. Indeed, you are the blessed one. Very nice. ನೀವು ಈಗ ಮಾತಾಡ್ತಾ ಇತ್ತು, ಇನ್ ಫ್ಯೂಚರ್ ನಿಮ್ಮದು ಪ್ಲಾನ್ಸ್ ಏನಾದರೂ ಇದೆಯಾ? ಐ ಮೀನ್ ಲೈಕ್ ಏನಾದರೂ ಒಂದು ಗೋಲ್ ಇರುತ್ತೆ ಪರ್ಟಿಕ್ಯುಲರ್. ಸೊ ವಾಟ್ ಈಸ್ ಯುವರ್ ಗೋಲ್? ಮೈ ಲೈಫ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಫ್ಲೋ. ನಾನು ಪ್ಲ್ಯಾನ್ ಮಾಡಿದ್ದು ಅಂತಲೇ ಇಲ್ಲ, ಎಲ್ಲಿ ಗಾಳಿ ಬರ್ತದೆ ಹಾಗೆ ನಾನು ಹೋಗ್ತಾ ಇದ್ದೆ. ಆದರೆ ನನಗೆ ಯಕ್ಷಗಾನ ಬಹಳಷ್ಟು ಕೊಟ್ಟಿದೆ. ನಾನು ಹೇಳಿದ ಹಾಗೆ ನನಗೂ ಏನಾದರೂ ಯಕ್ಷಗಾನಕ್ಕೆ ಕೊಡಬೇಕು ಅಂತ ತುಂಬ ಆಸೆ ಇದೆ. ನನಗೆ ಯಕ್ಷಗಾನ ಕಲಿಸ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಕಲಿಸ್ಲಿಕ್ಕೆ ನಮ್ಗೆ ಅಷ್ಟೇ ಗೊತ್ತಿರಬೇಕು. ಸೊ ಐ ಥಿಂಕ್ ದಟ್ ಐ ಆಮ್ ಸ್ಟಿಲ್ ನಾಟ್ ರೆಡಿ ಫಾರ್ ಇಟ್, ಬಟ್ ಒನ್ ಡೇ ಫಾರ್ ಶೋರ್ I'll do it. Very nice. All the very best. ನಿಮ್ಮದು ಈ ಕನಸು ಏನಿದೆ, ಎಸ್ಪೆಷಲಿ ಮಹಿಳೆ ಒಂದು ಹುಡುಗಿಯಾಗಿದ್ದುಕೊಂಡು ಈ ಕಲೆಯನ್ನು ತಾವು ಸ್ವತಃ ಮೈಗೂಡಿಸಿಕೊಂಡಿರುವಂತಹ ಒಬ್ಬ ಪ್ರತಿಭೆ ನೀವು. ಸೊ ನಿಮ್ಮಲ್ಲಿ ಏನು ಈ ಒಂದು ಆಸೆ ಎನ್ನುವಂಥದ್ದಿದೆ ಅದು ಖಂಡಿತವಾಗ್ಲಿ ನೆರವೇರಲಿ. ನಿಮ್ಮಂತಹ ಪುಟ್ಟ ಇನ್ ಫ್ಯೂಚರಲ್ಲಿ ಬರುವಂತಹ ಹುಡುಗಿಯರಿಗೆ ಜಾಸ್ತಿ ಫೋಕಸ್ ಮಾಡಿ, ಬಿಕಾಸ್ ಮಹಿಳೆಯರನ್ನು ಇನ್ನೂ ಸಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮಂಥವರು ಜಾಸ್ತಿ ಹೆಣ್ಣು ಮಕ್ಕಳನ್ನು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಿಮ್ಮ ತಂದೆಯಂಥ ಒಬ್ಬ ಉತ್ತಮ ಪೇರೆಂಟ್ಸ್ ಯಾರಾದ್ರೂ ಸಿಕ್ಕಿದ್ರೆ ಆಬ್ವಿಯಸ್ಲಿ ಯಕ್ಷಗಾನ ರಂಗದಲ್ಲಿ ಮಹಿಳೆಯರು ಮೇಲ್ಗೈ ಸಾಧಿಸಲಿಕ್ಕೆ ಒಂದು
ಮೂಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ವಾರ ನಮ್ಮೂರ ಜಾಣೆಯಲ್ಲಿ ನಮ್ಮ ಜೊತೆ ಇದ್ದರು ರಂಜಿತಾ ಎಲ್ಲೂರು, ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಒಬ್ಬ ಪ್ರತಿಭೆ, ಸಾಧನೆ ಮಾಡ್ತಾ ಇರುವಂತಹ ಒಬ್ಬ ಪ್ರತಿಭೆ. ಸ್ವತಃ ತನ್ನ ತಂದೆಯಿಂದಲೇ ಯಕ್ಷಗಾನ ಕಲಿತು ಇದೀಗ ತಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಯಕ್ಷಗಾನ ಮಾಡ್ತಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರು ಅವರಿದ್ದರು. ಅಷ್ಟೇ ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಿರುವಂತಹ ಪ್ರತಿಭೆ ರಂಜಿತಾ ಎಲ್ಲೂರು ಅವರು. ಇದೇ ರೀತಿ ಪ್ರತಿ ವಾರವೂ ಒಬ್ಬೊಬ್ಬ ಸಾಧಕಿಯರನ್ನು ಪರಿಚಯಿಸ್ತಾ ಇರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.